ಒಂದು ವಿಶಿಷ್ಟ ರೀತಿಯಲ್ಲಿ ನಾವು ಈ ಕ್ರೂಸ್ನಲ್ಲಿ ರಾಜ್ಯಾದ್ಯಂತ ಬಂದಂಥ ಪತ್ರಕರ್ತರಿಗೆ ನಮ್ಮ ಕರಾವಳಿಯನ್ನು ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಈ ಕ್ರೂಸ್ನಲ್ಲಿ ಈ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಹಮ್ಮಿಕೊಂಡಿದ್ದಾರೆ ನಮ್ಮ ಮಂಗಳೂರಿನ ಪತ್ರಕರ್ತ ಮಿತ್ರರು. ಅತ್ಯಂತ ಸಂತೋಷ ಆಗ್ತದೆ. ಇವತ್ತು ನಾವು ಮಾಡಬೇಕಾದಂಥ ಕಾರ್ಯಕ್ರಮವನ್ನು ಪತ್ರಕರ್ತರು ಇವತ್ತು ಇಲ್ಲಿ ಆಯೋಜಿಸಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಸನ್ಮಾನ್ಯ ಹಿರಿಯರಾದ ಪ್ರೊಫೆಸರ್ ವಿವೇಕ್ ರೈಗಳು, ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರು, ನಮ್ಮ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಕಾರ್ಣಿಕರವರು, ಸನ್ಮಾನ್ಯ ಕ್ರೀಡೆಯ ಚೀಫ್ ಅವರು ಮತ್ತು ಸದಾಶಿವ ಶೆಣೆಯವರು, ನಮ್ಮ ಕುಮಾರನಾಥ್ರವರು, ವಾಗ್ಲೆಯವರು ಮತ್ತು ನಮ್ಮೆಲ್ಲ ಮಿತ್ರರು ಈ ಗಣ್ಯರು ಈ ವೇದಿಕೆಯಲ್ಲಿದ್ದಾರೆ. ರಾಜ್ಯಾದ್ಯಂತ ಬಂದಂಥ ಪತ್ರಕರ್ತರು ತಮಗೆ ಒಂದು ಈ ಕಾರ್ಯಕ್ರಮ ಕರಾವಳಿಯ ಪ್ರವಾಸೋದ್ಯಮ ಮತ್ತು ಕರಾವಳಿಯ ಅಭಿವೃದ್ಧಿ, ಬಹುಶಃ ನಮಗೆ ದೇವರು ಕೊಟ್ಟಂಥ ಭಾಳ ದೊಡ್ಡ ಸಂಪತ್ತು ಕರಾವಳಿಯ ಕರ್ನಾಟಕದ ಜನರಿಗೆ. ಇವತ್ತು ಈ ಸಾಗರ ಮತ್ತು ನದಿಗಳು, ಅದನ್ನು ಬಹುಶಃ ನಾವು ಅನೇಕ ವರ್ಷಗಳ ಹಿಂದೆ ಈ ಕರಾವಳಿಯಲ್ಲಿ ಸಿಗಬೇಕಾದಂಥ ಭಾಳ ದೊಡ್ಡ ಮತ್ಸ್ಯ ಸಂಪತ್ತು ಅಥವಾ ಈ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಥ ಸಂಪತ್ತನ್ನು ನಾವು ನೇರವಾಗಿ ಸರಿಯಾಗಿ ರೀತಿಯಲ್ಲಿ ಯುಟಿಲೈಸ್ ಮಾಡಿದರೆ ಬಹುಶಃ ನಾವು ಇನ್ನಷ್ಟು ಎತ್ತರಕ್ಕೆ ಏರಬಹುದತ್ತು. ಏನು ವಿದೇಶಗಳನ್ನು ಕಂಡ್ರೆ, ವಿದೇಶಗಳು ಇವತ್ತು ಇಂಡೋನೇಷ್ಯಾ ಇರ್ಬೋದು, ಬ್ಯಾಂಕಾಕ್ ಇರ್ಬೋದು, ಅಥವಾ ಮಲೇಷ್ಯಾ ಇರ್ಬೋದು, ಅಥವಾ ಸಿಂಗಾಪುರ ಇರ್ಬೋದು, ಈ ಕಡೆಗಳಲ್ಲಿ ಬಹುಶಃ ಈ ಸಮುದ್ರ ಸಂಪತ್ತನ್ನು ಭಾಳಷ್ಟು ಚೆನ್ನಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ. ಪ್ರವಾಸೋದ್ಯಮವನ್ನು ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಮ್ಮಲ್ಲಿ ಆ ಲೆಕ್ಕ ಕಂಡ್ರೆ ಬಹುಶಃ ಪ್ರವಾಸೋದ್ಯಮದ ಅಭಿವೃದ್ಧಿ ಏನೇನೂ ಸಾಲದು. ವಿಧಾನ ಪರಿಷತ್ನಲ್ಲಿ ಈ ಬಗ್ಗೆ ಆಗಾಗ ಧ್ವನಿಯನ್ನು ಎತ್ತುತ್ತಿದ್ದವರು ಸನ್ಮಾನ್ಯ ಕಾರ್ಣಿಕರವರು. ಈ ಒಂದು ನಾನು ಹೇಳೋದು, ನಮ್ಮ ಪ್ರವಾಸೋದ್ಯಮ ಇವತ್ತು ನನ್ನನ್ನು ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಾವು ಬೇರೆ ಬೇರೆ ಯೋಜನೆಗಳನ್ನು DPR ಮಾಡಿಕೊಂಡು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಅದರಿಂದ ಅನುಮೋದನೆ ಸಿಕ್ಕಿದರೆ ಆ ಯೋಜನೆಗಳು ಕಾರ್ಯಗತ ಆಗ್ತವೆ. ಅದರಷ್ಟಿಗೆ ನಾವು ಇವತ್ತು ನಮ್ಮ ಪ್ಲ್ಯಾನಿಂಗ್ ಕಮಿಷನರ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು ಹೇಳುವಂತೆ, ನಾವು ಕೋಸ್ಟಲ್ ಡೆವಲಪ್ಮೆಂಟಿಂದ ನೀವು ಯುನೀಕ್ ಕಾರ್ಯಕ್ರಮಗಳನ್ನು ಮಾಡಿ, ಎಲ್ಲರೂ ಕೂಡ ಜಿಲ್ಲಾ ಪಂಚಾಯತ್ನವರು, PWD ಅವರು ಅವರೆಲ್ಲ ರಸ್ತೆಗಳನ್ನು ಮಾಡೋದು, ಕೆರೆಗಳನ್ನು ಅಭಿವೃದ್ಧಿ ಮಾಡೋದು ಇತ್ಯಾದಿ ಕೆಲಸಗಳನ್ನು ಅವರು ಮಾಡ್ತಾ ಇರ್ತಾರೆ. ಆದರೆ ನೀವು ಯುನೀಕ್ ಫಂಕ್ಷನ್ಗಳನ್ನು ಜನರಿಗೆ ತೋರುವಂಥ ಅಥವಾ ಕರಾವಳಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಆ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸಬೇಕೆಂಬ ರೀತಿಯಲ್ಲಿ ನಮಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾನು ಈಗಾಗಲೇ 1 ತಿಂಗಳಾಗ್ತಾ ಬಂದಿದೆ ಅಧ್ಯಕ್ಷರಾಗಿ. ಅನೇಕ ಕಡೆಗಳಲ್ಲಿ ಇದರ ಬಗ್ಗೆ ವ್ಯಾಪಕವಾಗಿ ನಾವು ಅದನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಮತ್ತು ಒಂದು ಬಾರಿ ನಮ್ಮ ಕೋಸ್ಟಲ್ ಡೆವಲಪ್ಮೆಂಟ್ ಕಾರ್ಯಾಗಾರವನ್ನು ಕೂಡ ಮಂಗಳೂರಿನಲ್ಲಿ ಮಾಡಿ ಅನೇಕ ಉದ್ದಿಮೆದಾರರನ್ನು ಕರೆಸಿಕೊಂಡು ಅವರಿಂದ ಈ ರೀತಿಯಲ್ಲಿ ನಮ್ಮ ಕೋಸ್ಟಲನ್ನು ಡೆವಲಪ್ಮೆಂಟ್ ಮಾಡೋ ಬಗ್ಗೆ, ಒಬ್ಬರು ಗೋವಾದಿಂದ ಕ್ರೂಸನ್ನು ಡೆವಲಪ್ಮೆಂಟ್ ಮಾಡೋ ಬಗ್ಗೆ ಅಥವಾ ಈ ಥರ ಪ್ರವಾಸೋದ್ಯಮಕ್ಕೆ ಕ್ರೂಸ್ಗಳನ್ನು ಬಳಸೋ ಬಗ್ಗೆ ಗೋವಾದಲ್ಲಿ ಯಾವ ರೀತಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅದು ಎಂಬುದು ನಮ್ಮ ಹೆಚ್ಚಿನ ಜನರಿಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಇದನ್ನು ಡೆವಲಪ್ಮೆಂಟ್ ಮಾಡಿಲ್ಲ. ನಮ್ಮ ಕ್ರೀಡಾ ಚೀಫ್ ಅವ್ರ ಹತ್ರ ಕೇಳಿದೆ, ನಮ್ಮ ಎಡಗಡೆಯಲ್ಲಿ ಖಾಲಿ ಜಾಗ ಎಲ್ಲ ಕಾಣ್ತದೆ, ಆದರೆ ಅದರದ್ದೇ ಆದಂಥ ತೊಂದರೆಗಳೆಲ್ಲ ಇದೆ. ಇಂಥ ದ್ವೀಪಗಳು ನಮ್ಮಲ್ಲಿ ಭಾಳ ಬೇಕಾದಷ್ಟಿದೆ. ಇವತ್ತು ಮಲ್ಪೆಗೆ ಬಂದರೆ ಬಾದ್ರಿಗಡ ದ್ವೀಪ ಅಂತ ಉಂಟು, ಮತ್ತೊಂದು ದ್ವೀಪ ಉಂಟು, ಭಾಳ ಫೇಮಸ್ ಸೈಂಟ್ ಮೇರೀಸ್ ಐಲ್ಯಾಂಡ್ ಅಂತ ಒಂದು ದ್ವೀಪ ಉಂಟು. ದಿನ 100 ಜನ ಅದಕ್ಕೆ ಬೋಟ್ಗಳ ವ್ಯವಸ್ಥೆ ಆಗಿದೆ, 100 ಜನ ಅಲ್ಲಿ ಹೋಗ್ತಾ ಇರ್ತಾರೆ. ಪ್ರವಾಸೋದ್ಯಮಿಗಳಂದರೆ ಪ್ರವಾಸಿಗಳು ಅಲ್ಲಿ ಹೋಗಿ ನಿಲ್ಲುವಂಥ ವ್ಯವಸ್ಥೆಗಳಿಲ್ಲ. ಇವತ್ತು ಕೂಡ ಮುಂಬೈ ಥರ ಬಾಂದ್ರಾ ಲಿಂಕ್ ರೋಡ್ ಮಾಡಿದರೆ, ಸಮುದ್ರದಲ್ಲೇ ಸೇತುವೆಯನ್ನು ನಿರ್ಮಾಣ ಮಾಡಿದರೆ ಇವತ್ತು ಸೈಂಟ್ ಮೇರೀಸ್ ಐಲ್ಯಾಂಡನ್ನು ಯಾವ ರೀತಿ ಬೇಕಾದರೂ ಡೆವಲಪ್ಮೆಂಟ್ ಮಾಡ್ಬೋದು. ಈ ರೀತಿಯಾಗಿ ಪ್ರವಾಸೋದ್ಯಮಕ್ಕೆ ವಿಫಲವಾದ ಅವಕಾಶಗಳನ್ನು ನಾವು ಕರ್ನಾಟಕದ ಕರಾವಳಿಯಲ್ಲಿ ಹೊಂದಿದ್ರೂ ಕೂಡ ಭಾಳ ವೇದನೆ ಅಂದರೆ ಇವತ್ತು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಲ್ಲ. ನಮ್ಮಲ್ಲಿ ಬೇರೆ ಬೇರೆ ಪ್ರವಾಸೋದ್ಯಮ ಇಲಾಖೆ, ಫಿಶರೀಸ್ ಇಲಾಖೆ ಅಥವಾ ಇನ್ನಿತರ ಇಲಾಖೆಗಳು ಒಂದಕ್ಕೊಂದು ಹೊಂದಾಣಿಕೆಯಿಂದ ಕೆಲಸವನ್ನು ಮಾಡ್ತಾಯಿಲ್ಲ. ಒಬ್ಬರು ಯಾವುದೋ ಒಂದು ಕೆಲಸವನ್ನು ಮಾಡ್ತಾರೆ, ಮತ್ತೊಬ್ಬರು ಮತ್ತೊಂದು ಕೆಲಸವನ್ನು ಮಾಡ್ತಾರೆ, ಮಾಡಿದನ್ನೇ ಮಾಡ್ತಾರೆ. ಅಥವಾ ಇದಕ್ಕೆ ಒಂದು ನೀಲಿ ನಕ್ಷೆ ಅಥವಾ ಒಂದು ನಮಗೆ ವಿಷನ್ ಬೇಕು, ಕರ್ನಾಟಕ ಕರಾವಳಿಯನ್ನು ಯಾವ ರೀತಿ ಮಾಡ್ಬೋದು ಅಂತ. ನಾವು ಇವತ್ತು ನಮ್ಮಲ್ಲಿ ಈ ರಾಜ್ಯದಲ್ಲಿ 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದ್ದೇವೆ. ಈ 320 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಬಹುಶಃ ಅಭಿವೃದ್ಧಿ ಮಾಡಿದರೆ ಅದೆಷ್ಟೋ ಸಂಪತ್ತು ಇವತ್ತು ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಬರುವ ಸಾಧ್ಯತೆ ಇದೆ. ಕರಾವಳಿ ಟೂರಿಸಮನ್ನು ನಾವು ಡೆವಲಪ್ಮೆಂಟ್ ಮಾಡೋದ್ರ ಮುಖಾಂತರ
ರಾಜ್ಯ ಬೊಕ್ಕಸಕ್ಕೂ ಕೂಡ ನಾವು ಒಂದಷ್ಟು ಕೊಡುಗೆಯನ್ನು ಕೊಡ್ಬೋದಾಗಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಮಿಕರು ಸೂಕ್ತವಾಗಿ ಮಾತನಾಡ್ಬೋದು. ಯಾವ ರೀತಿಯಲ್ಲಿ ನಾವು ಇದನ್ನು ಡೆವಲಪ್ಮೆಂಟ್ ಮಾಡ್ಬೋದು, ಯಾವ ವಿಷನ್ ನಮಗೆ ಬೇಕು, ದೂರ ಆಲೋಚನೆಗಳನ್ನು ನಾವು ಮಾಡಬೇಕಾಗಿದೆ. ಯಾರೂ ಕೂಡ ಇದರ ಬಗ್ಗೆ ಸರಿಯಾದ ಗಮನವನ್ನು ಹರಿಸಿಲ್ಲ. ಇವತ್ತು ಕರಾವಳಿಯಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬೆಳವಣಿಗೆ ಆಗಿಲ್ಲ ಎಂಬುದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬೇರೆ ಬೇರೆ ಕಡೆಗಳಿಂದ ಬಂದಿದ್ದ ರಾಜ್ಯದ ಪತ್ರಕರ್ತರ ಎದುರುಗಡೆ ನಮ್ಮ ಡೆವಲಪ್ಮೆಂಟ್ ಆಗಿಲ್ಲ ಅಂತ ನಾವು ಹೇಳೋದು ಕಷ್ಟ. ನಮ್ಮ ಮಂಗಳೂರಿನಲ್ಲಿ ನಾವು ಆದಷ್ಟು ಮಾಡಿದ್ದೇವೆ. ಕ್ರೆಡೈ ಚೀಫ್ ಅವರಲ್ಲಿ ನಾನು ಮಾತನಾಡಿದ್ರು ಕೂಡ ಅವರು ಹೇಳಿದರು, ಇದು ಯಾವುದೇ ರೀತಿಯಲ್ಲಿ ಭಾಳಷ್ಟು ಅವಕಾಶಗಳಿವೆ ಆದರೂ ಕೂಡ ಆಗಿಲ್ಲ ಅಂತ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಈ ಕರಾವಳಿಯನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇದ್ದರೂ ಕೂಡ ನಾವು ಮಾಡಿಲ್ಲ ಎಂಬುದನ್ನು ಹೇಳ್ತಾ, ಇವತ್ತು ನಾನು ಅತ್ಯಂತ ವಿನಮ್ರನಾಗಿ ನಮ್ಮ ಪತ್ರಕರ್ತ ಮಿತ್ರರನ್ನು ಅಭಿನಂದಿಸ್ತೇನೆ. ಈ ಕ್ರೂಸಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಏರ್ಪಾಡು ಮಾಡಿ ರಾಜ್ಯದ ಜನತೆಯ ಗಮನವನ್ನು ಇತ್ತ ಸೆಳೆಯುವತ್ತ ಇದೊಂದು ಉಪಯುಕ್ತವಾದ ಕಾರ್ಯಕ್ರಮ ಅಂತ ಹೇಳ್ತೇನೆ. ಮಾಧ್ಯಮದವರು ಯಾವತ್ತೂ ಕೂಡ ಸಮಾಜಕ್ಕೆ ಕನ್ನಡಿ ಇದ್ದಾಗೆ ಸಮಾಜದಲ್ಲಿ ಏನು ಲೋಪದೋಷಗಳಿದೆ ಎಂಬುದನ್ನು ಮಾಧ್ಯಮದವರು ಎತ್ತಿ ಸಮಾಜಕ್ಕೆ ತೋರಿಸಿ ಅದನ್ನು ಲೋಪಗಳನ್ನು ಸರಿಪಡಿಸುವಂಥ ಅತ್ಯುತ್ತಮವಾದಂಥ ಕೆಲಸಗಳನ್ನು ಇವತ್ತು ಪತ್ರಕರ್ತರು ಮಾಡ್ತಾ ಇದ್ದಾರೆ. ಅದನ್ನು ನಾನು ಮತ್ತೊಮ್ಮೆ ಅವರನ್ನು ಅಭಿನಂದಿಸಿ ಸಂತೋಷದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಮಾತುಗಳ ಮುಖಾಂತರ ಉದ್ಘಾಟನೆ ಮಾಡಿ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಾವು ಯಾರೂ ಕೂಡ ಯಾವುದಾದ್ರೂ ಸಲಹೆ ಸೂಚನೆಗಳಿದ್ದರೆ ನಮ್ಮ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಏನಾದರೂ ಕೆಲಸಗಳನ್ನು ಹೀಗೆ ಮಾಡಬಹುದು ಎಂಬ ತಮ್ಮ ಅಭಿಪ್ರಾಯಗಳಿದ್ದರೆ ಸೂಕ್ತ ಅಭಿಪ್ರಾಯಗಳನ್ನು ನಮಗೆ ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.